ಮೊದಲ ಹಿಂದುಳಿದ ವರ್ಗ ಆಯೋಗವನ್ನು 1953ರಲ್ಲಿ ಇವರ ಅಧ್ಯಕ್ಷತೆಯಲ್ಲಿ ನೇಮಿಸಲಾಯಿತು. ಸರಿಯಾದ ಉತ್ತರ ಸಿ. ಕಾಕಾ ಖೇಳ್ಕರ್. 359ನೇ ವಿಧಿಯು ಭಾರತದ ರಾಷ್ಟ್ರಪತಿಗಳಿಗೆ ಮೂಲಭೂತ ಹಕ್ಕುಗಳ ಜಾರಿಗೆಗಾಗಿ ಯಾವುದೇ ನ್ಯಾಯಾಲಯವನ್ನು ಚಲಿಸುವ ಹಕ್ಕನ್ನು ಅಮಾನತುಗೊಳಿಸಲು ಅಧಿಕಾರ ನೀಡುತ್ತದೆ. ಸರಿಯಾದ ಉತ್ತರ ಎ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು. ಭಾರತದ ಒಕ್ಕೂಟದ ಪೂರ್ಣ ರಾಜ್ಯಗಳಾಗಿ ಹರಿಯಾಣ, ಸಿಕ್ಕಿಂ, ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ರಚನೆ ಸರಿಯಾದ ಕಾಲಾನುಕ್ರಮದ ಕ್ರಮ. ಸರಿಯಾದ ಉತ್ತರ ಡಿ. ನಾಗಾಲ್ಯಾಂಡ್, ಹರಿಯಾಣ, ಸಿಕ್ಕಿಂ, ಅರುಣಾಚಲ ಪ್ರದೇಶ. ಯಾವ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಲೋಕಸಭೆಯ ಸ್ಥಾನಗಳ ಸಂಖ್ಯೆಯನ್ನು 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು? ಸರಿಯಾದ ಉತ್ತರ ಡಿ. 31ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ. ಸಮಕಾಲೀನ ಪಟ್ಟಿ ವ್ಯಾಪಾರದ ಸ್ವಾತಂತ್ರ್ಯ, ವಾಣಿಜ್ಯ ಮತ್ತು ಸಂಭೋಗ ಮತ್ತು ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನದ ನಿಬಂಧನೆಗಳನ್ನು ಇವರಿಂದ ಎರವಲು ಪಡೆಯಲಾಗಿದೆ. ಸರಿಯಾದ ಉತ್ತರ ಬಿ. ಆಸ್ಟ್ರೇಲಿಯನ್ ಸಂವಿಧಾನ. ಸಂವಿಧಾನದ 169ನೇ ವಿಧಿಯು ಇವುಗಳ ನಿರ್ಮೂಲನೆ ಅಥವಾ ರಚನೆಗೆ ಅವಕಾಶ ನೀಡುತ್ತದೆ. ಸರಿಯಾದ ಉತ್ತರ ಡಿ. ರಾಜ್ಯಗಳಲ್ಲಿನ ವಿಧಾನ ಪರಿಷತ್ತುಗಳು. ಭಾರತದ ಸಂವಿಧಾನದ ಯಾವ ಭಾಗವು ಎಸ್ಸಿಗಳು, ಎಸ್ಟಿಗಳು, ಒಬಿಸಿಗಳು ಮತ್ತು ಆಂಗ್ಲೋ ಇಂಡಿಯನ್ನರಿಗೆ ವಿಶೇಷ ನಿಬಂಧನೆಗಳೊಂದಿಗೆ ವ್ಯವಹರಿಸುತ್ತದೆ? ಸರಿಯಾದ ಉತ್ತರ ಎ. ಭಾಗ 16. ಇವರಿಂದ ಮಾಡಿದ ಶಿಫಾರಸಿನ ಅನುಸಾರವಾಗಿ 1990ರಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನು ಸ್ಥಾಪಿಸಲಾಯಿತು. ಸರಿಯಾದ ಉತ್ತರ ಬಿ. ಸರ್ಕಾರಿ ಆಯೋಗ 1983-1987. ಯಾವ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಪ್ರಾಥಮಿಕ ಶಿಕ್ಷಣವನ್ನು ಆರ್ಟಿಕಲ್ 21A ಅಡಿಯಲ್ಲಿ ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ? ಸರಿಯಾದ ಉತ್ತರ ಬಿ. 86ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 2002. ಮಣಿಪುರ, ತ್ರಿಪುರಾ ಮತ್ತು ಮೇಘಾಲಯ ರಾಜ್ಯಗಳು ಯಾವಾಗ ರಚನೆಯಾದವು? ಸರಿಯಾದ ಉತ್ತರ ಎ. 1972.